ಪ್ರಕೃತಿ ಅಂದ್ರೇನೆ ಒಂದು ಅಗೋಚರ, ಅದ್ಭುತ, ಅವಿಸ್ಮರಣೀಯ. ನಮಗೆ ಈ ಪ್ರಕೃತಿಯ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲ ಜಾಸ್ತಿ. ಅದನ್ನು ತಿಳಿಯಲು ಶತಪ್ರಯತ್ನ ಮಾಡುತ್ತಲೇ ಬಂದಿದ್ದೇವೆ. ಆದರೆ ತನ್ನ ರಹಸ್ಯವನ್ನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಈ ಪ್ರಕೃತಿ. ಅದೇ ರೀತಿ ಈ ಬ್ರಹ್ಮಾಂಡವೂ ಸಹ. ನಮಸ್ಕಾರ ವೀಕ್ಷಕರೇ, ನಮ್ಮ VP ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ. ಈ ಬ್ರಹ್ಮಾಂಡ ಎಂದರೇನು? ಬ್ರಹ್ಮಾಂಡದ ನಿಜವಾದ ವಿಸ್ತರಣೆ ಎಷ್ಟು? ಅದರ ರಹಸ್ಯವೇನು ಎಂಬ ಪ್ರಶ್ನೆಗಳಿಗೆ ವಿಜ್ಞಾನಿಗಳು ಹಲವು ಶತಮಾನಗಳಿಂದ ಉತ್ತರ ಹುಡುಕುತ್ತಲೇ ಬಂದಿದ್ದಾರೆ. ಆದರೆ ಅದರ ಪೂರ್ತಿ ಸತ್ಯ ಮಾತ್ರ ಇಂದಿಗೂ ತಿಳಿದಿಲ್ಲ. ಈ ಬ್ರಹ್ಮಾಂಡ ವಿಸ್ತಾರದ ಕಲ್ಪನೆಯೇ ಅಸಾಧ್ಯ. ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಅಡಗಿದೆ. ಸಣ್ಣ ವಸ್ತುವಿನಿಂದ ಹಿಡಿದು ಭಾರಿ ಭಾರಿ ಆಕಾರಗಳ ತನಕ ಎಲ್ಲದಕ್ಕೂ ಇಲ್ಲಿ ಜಾಗವಿದೆ. ಆದರೆ ಇಲ್ಲಿ ನಾವು ಹೇಳುತ್ತಿರುವುದು ಕೆಲವು ವೈಜ್ಞಾನಿಕ ಸಂಶೋಧನೆಯಿಂದ ಮತ್ತು ಅನುಭವದಿಂದ ತಿಳಿದ ಕೆಲವು ಸಂಗತಿಗಳು ಅಷ್ಟೇ. ನಮ್ಮ ಈ ಸೂರ್ಯಮಂಡಲ ನಕ್ಷತ್ರ ಸಮೂಹಗಳ ಒಂದು ಸಣ್ಣ ಭಾಗ. ಈ ನಕ್ಷತ್ರ ಸಮೂಹವೇ ಮಿಲ್ಕಿ ವೇ ಗ್ಯಾಲಕ್ಸಿ. ಕೋಟ್ಯಾನುಕೋಟಿ ನಕ್ಷತ್ರಗಳ ಸಮೂಹ ಹೊಂದಿರುವ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಭಾಗಶಃ ಎಲ್ಲಾ ನಕ್ಷತ್ರಗಳು ನಮ್ಮ ಸೂರ್ಯನಿಗಿಂತ ದೊಡ್ಡವು. ಅದೇ ರೀತಿ ಕೋಟಿಯಷ್ಟು ನಕ್ಷತ್ರ ಸಮೂಹಗಳು ಈ ಬ್ರಹ್ಮಾಂಡದಲ್ಲಿವೆ. ಹಲವು ಸಂಶೋಧನೆಗಳಿಂದ ಅಂತರಿಕ್ಷದ ಕೆಲವು ರಹಸ್ಯಗಳನ್ನು ನಮ್ಮ ವಿಜ್ಞಾನಿಗಳು ಭೇದಿಸಿದ್ದಾರೆ. ನಮ್ಮ ಗ್ಯಾಲಕ್ಸಿಯಂತೆ 100 ಬಿಲಿಯನ್ನಷ್ಟು ಗ್ಯಾಲಕ್ಸಿಗಳನ್ನು ಹೊಂದಿದೆ ಈ ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಗ್ಯಾಲಕ್ಸಿಗಳಲ್ಲಿ ಕೋಟ್ಯಾನುಕೋಟಿ ನಕ್ಷತ್ರಗಳು, ಕ್ಷುದ್ರ ಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು ಇರುತ್ತವೆ. ಈ ಬ್ರಹ್ಮಾಂಡದಲ್ಲಿ ಅತಿ ವೇಗವಾಗಿ ಚಲಿಸುವುದು ಬೆಳಕು. ಇದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು ದೂರ ಚಲಿಸುತ್ತದೆ. ವಿಜ್ಞಾನಿಗಳು ಭೂಮಿಯಿಂದ ಅಂತರಿಕ್ಷದ ಯಾವುದೇ ಆಕಾಶಕಾಯದ ದೂರವನ್ನು ಜ್ಯೋತಿರ್ವರ್ಷದಿಂದ ಅಳೆಯುತ್ತಾರೆ. ಒಂದು ಜ್ಯೋತಿರ್ವರ್ಷವೆಂದರೆ ಒಂದು ವರ್ಷದಲ್ಲಿ ಬೆಳಕಿನ ಕಿರಣ ಎಷ್ಟು ದೂರ ಕ್ರಮಿಸುವುದೋ ಅದೇ ಒಂದು ಜ್ಯೋತಿರ್ವರ್ಷ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ 105 ಜ್ಯೋತಿರ್ವರ್ಷಗಳಷ್ಟು ದೊಡ್ಡದು ಇರಬಹುದು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಹಾಗಾದರೆ ಇಂಥ ಬ್ರಹ್ಮಾಂಡದಲ್ಲಿ ಮನುಷ್ಯರಾಗಿರುವ ನಾವು ಎಷ್ಟರ ಮಟ್ಟಿಗೆ ದೊಡ್ಡವರೆಂದು ಯೋಚಿಸಬೇಕಲ್ಲವೇ?